ದುಬೈಯ ಯಕ್ಷಗಾನ ಅಭ್ಯಾಸ ತರಗತಿ ಯುವಕರ ತಂಡ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಸ್ಥಾಪಿಸಿದ ಯಕ್ಷ ಯೋಧಸ್ ದುಬೈ ವತಿಯಿಂದ ಆಲ್ ಇಟ್ಟಿಹಾಡ್ ಸ್ಕೂಲ್ನ ಕ್ರೀಡಾಂಗಣದಲ್ಲಿ ಆಹ್ವಾನಿತ ತಂಡಗಳ ಅಂಡರ್-ಆರ್ಮ್ ಕ್ರಿಕೆಟ್ ಪಂದ್ಯಾಟ ಡುಮೆಕ್ Y20 ಸಂಪನ್ನಗೊಂಡಿತು. ಆಲ್ ಇಟ್ಟಿಹಾಡ್ ಸ್ಕೂಲ್ನ ಕ್ರೀಡಾಂಗಣದಲ್ಲಿ ಆಹ್ವಾನಿತ ತಂಡಗಳ ಅಂಡರ್-ಆರ್ಮ್ ಕ್ರಿಕೆಟ್ ಪಂದ್ಯಾಟ ಡುಮೆಕ್ Y20 ಅತ್ಯಂತ ಶಿಸ್ತುಬದ್ಧವಾಗಿ ಅದ್ದೂರಿಯಿಂದ ಸಂಪನ್ನಗೊಂಡಿತು. ದುಬೈಯ ಯಕ್ಷಗಾನ ಅಭ್ಯಾಸ ತರಗತಿಯ ಬಾಲ ಕಲಾವಿದ ಆದಿತ್ಯ ದಿನೇಶ್ ಶೆಟ್ಟಿ ಕ್ರೀಡಾ ಜ್ಯೋತಿ ಹಿಡಿದು ಬಂದರೆ, ವೇದಿಕೆಯಲ್ಲಿ ಉಪಸ್ಥಿತರಿದ್ದ ರವಿ ಶೆಟ್ಟಿಗಾರ್ ಕಾರ್ಕಳ, ಸುಧಾಕರ ರಾವ್ ಪೇಜಾವರ ಹಾಗೂ ನೋವೆಲ್ ಡಿಸೋಜಾ ರವರು ಜ್ಯೋತಿ ಬೆಳಗಿಸಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಿ ಶುಭ ಹಾರೈಸಿದ್ರು. ಕಾರ್ಯಕ್ರಮದ ಮೊದಲಿಗೆ ಯುಎಇ ಮತ್ತು ಭಾರತದ ರಾಷ್ಟ್ರಗೀತೆಗಳನ್ನು ಹಾಡಲಾಯಿತು. ಯುಎಇಯ 12 ತಂಡಗಳು ಈ ಪಂದ್ಯಾಟದಲ್ಲಿ ಭಾಗವಹಿಸಿದ್ವು. ಅತ್ಯಂತ ಕುತೂಹಲಕಾರಿಯಾಗಿ ನಡೆದ ಪಂದ್ಯಾಟದಲ್ಲಿ ಕೆಡಿಕೆಜಿಎಸ್ ತಂಡವು ರನ್ನರ್ ಅಪ್ ಆದರೆ, ಕುಡ್ಲಾ ಫ್ರೆಂಡ್ಸ್ ತಂಡವು ವಿಜಯ ಮಾಲೆ ಧರಿಸಿ ಡುಮೆಕ್ Y20 ಪ್ರಶಸ್ತಿಯನ್ನು ಪಡೆದು ಸಂಭ್ರಮಿಸಿತು. ಈ ಮೊದಲು ನಡೆದ ಉಪಾಂತ್ಯ ಪಂದ್ಯದಲ್ಲಿ ಬಿಲ್ಲವಸ್ ದುಬೈ ತಂಡವನ್ನು ಸೋಲಿಸಿ ಕುಡ್ಲಾ ಫ್ರೆಂಡ್ಸ್ ಅಂತಿಮ ಸುತ್ತಿಗೆ ತೇರ್ಗಡೆಯಾದರೆ, ಮಂಗಳಾದೇವಿ ತಂಡವನ್ನು ಸೋಲಿಸಿದ ಕೊಡಗು ಗೌಡಸ್ ತಂಡವು ಅಂತಿಮ ಸುತ್ತಿಗೆ ಪ್ರವೇಶವನ್ನ ಪಡೆಯಿತು. ಜಯನಂದ ಪಕ್ಕಳ, ದಿನೇಶ್ ಶೆಟ್ಟಿ ಕೊಟ್ಟಿಂಚ ಮತ್ತು ಶೇಖರ್ ಡಿ ಶೆಟ್ಟಿಗಾರ್ ಕಿನ್ನಿಕೋಳಿ ಅವರು ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿಗಳನ್ನು ವಿತರಿಸಿದ್ರು. ಕುಡ್ಲಾ ಫ್ರೆಂಡ್ಸ್ನ ಮುನೀರ್ ಅವರು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದರೆ, ಕೆಡಿಜಿಎಸ್ ತಂಡದ ರಾಕೇಶ್ ಕುದ್ವಾ ಅವರು ಉತ್ತಮ ದಾಂಡಿಗ ಹಾಗೂ ಕುಡ್ಲಾ ಫ್ರೆಂಡ್ಸ್ನ ನಜೀಂ ರವರು ಉತ್ತಮ ಎಸೆತಗಾರ ಪ್ರಶಸ್ತಿಯನ್ನ ಪಡೆದರು. ಭಾಗವಹಿಸಿದ ಎಲ್ಲಾ ತಂಡಗಳಿಗೂ ಸ್ಮರಣಿಕೆಯನ್ನ ನೀಡಲಾಯಿತು. ಪ್ರತಿ ಪಂದ್ಯಾಟದಲ್ಲೂ ಪಂದ್ಯ ಪುರುಷ ಪ್ರಶಸ್ತಿಯನ್ನ ವಿವಿಧ ಗಣ್ಯಾತಿ ಗಣ್ಯರು ವಿತರಿಸಿದ್ರು. ಡುಮೆಕ್ Y20 ಮುಖ್ಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿದ ಚಲನಚಿತ್ರ ನಿರ್ಮಾಪಕ ದುಬೈ ಉದ್ಯಮಿ ಶ್ರೀ ಹರೀಶ್ ಶೇರಿಗಾರ್ ಅವರು ಪ್ರಥಮ ಬಹುಮಾನ ಮೊತ್ತವನ್ನ ನೀಡಿ ಸಹಕರಿಸಿದ್ರೆ, ವಿವಿಧ ಪ್ರಶಸ್ತಿ ಕಪ್ಗಳನ್ನು ಪ್ರಾಯೋಜಿಸಿ ಗಿರೀಶ್ ನಾರಾಯಣ ಕಾಟಿಪಳ್ಳ, ಧನಂಜಯ್ ಶೆಟ್ಟಿಗಾರ್ ಮತ್ತು ರಾಜೇಶ್ ಕುತ್ತಾರು ನೀಡಿ ಸಹಕರಿಸಿದ್ರು. ಡುಮೆಕ್ ಜೊತೆಗೆ ಏಕಾರ್ಡ್, ಧಡ್ಕನ್ ಮತ್ತು ಎಸ್ಬಿ ಸಂಸ್ಥೆಗಳ ಪ್ರಾಯೋಜಕತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಪ್ರಶಾಂತ್ ನಾಯರ್, ರಮೇಶ್ ಸುವರ್ಣ, V4 News 24/7 UAE.